ಶಿವಾಜಿ ಫ್ರೆಂಡ್ಸ್ ಸರ್ಕಲ್ ತೊಕ್ಕೋಟು ರಿಜಿಸ್ಟರ್ಡ್ ಭಟ್ನಗರ ಹಾಗೂ ಶ್ರೀ ಕೊರಗಜ್ಜ ಸೇವಾ ಸಮಿತಿ ತೊಕ್ಕೋಟು ಭಟ್ನಗರ ಇದರ ವತಿಯಿಂದ ಈ ದಿನ ನಾವು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ವಿಜೇತರಾದ ಶ್ರೀ ಯುಟಿ ಖಾದರ್ ಅವರು ಸತತ 5ನೇ ಬಾರಿಗೆ ಜಯಗಳಿಸಿ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ನಮ್ಮೆಲ್ಲರಿಗೂ ಸಂತೋಷದ ವಿಷಯ. ಇವರನ್ನು ಈ ದಿನ ನಾವು ಈ ನಮ್ಮ ಸಂಸ್ಥೆಗೆ ಬರಮಾಡಿಕೊಂಡಿದ್ದೇವೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅವರು ಈ ಸಂಸ್ಥೆಗೆ ಬರಲಿದ್ದಾರೆ. ನಾನು ಪ್ರಥಮವಾಗಿ ಶುಭ ಕೋರ್ತೇನೆ. ನಮ್ಮ ಕ್ಲಬ್ಬಿನ ಅಧ್ಯಕ್ಷರಾದ ಶ್ರೀ ಉರ್ಬನ್ ಡಿಸೋಜರ್ ಅವರು ಇವರಿಗೆ ನಾನು ಸ್ವಾಗತಿಸ್ತೇನೆ. ಹಾಗೆ ಕಾರ್ಯದರ್ಶಿಯಾದ ರೋಹನ್ ಭಟ್ನಗರ ಇವರನ್ನು ಕೂಡ ನಾನು ಸ್ವಾಗತಿಸಿದ್ದೇನೆ. ಹಾಗೆ ಕೋಶಾಧಿಕಾರಿ ಮಾಧವ ಗಟ್ಟಿ, ಗೌರವಾಧ್ಯಕ್ಷರಾದ ಸದಾನಂದ ಡೊಂಬತ್ತಗೆರೆ ಇವರನ್ನು ನಾನು ಹಾಗೂ ಸಂಘದ ಎಲ್ಲ ಸರ್ವ ಸದಸ್ಯರನ್ನು ಪದಾಧಿಕಾರಿಗಳನ್ನು ಎಲ್ಲರನ್ನು ನಾನು ಸ್ವಾಗತಿಸ್ತೇನೆ. ನಾವು ಈ ದಿನ ಗೌರವಾರ್ಥವಾಗಿ ನಮ್ಮ ಶಾಸಕರನ್ನು ವಿಧಾನಸಭೆಯ ಸಭಾಧ್ಯಕ್ಷರನ್ನು ನಮ್ಮ ಸಂಸ್ಥೆಯ ವತಿಯಿಂದ ಗೌರವಿಸಿ ಗೌರವಾರ್ಪಣೆ ಮಾಡಲಿಕ್ಕೆ ನಾವು ಅವರನ್ನು ಕರೆದಿದ್ದೇವೆ. ಈ ಸಭೆಯಲ್ಲಿ ನಾವು ಅವರಿಗೆ ನಮ್ಮ ಸಂಘದ 1977ರಲ್ಲಿ ಶಿವಾಜಿ ಫ್ರೆಂಡ್ಸ್ ಸರ್ಕಲ್ ತೊಕ್ಕೋಟಿನ ಪ್ರದೇಶದಲ್ಲಿ ಸಂಸ್ಥೆಯಾಗಿ ಒಂದು ಆರಂಭಗೊಂಡು ಕಬಡ್ಡಿ ಎಂಬ ಒಂದು ನೇರ ಉದ್ದೇಶದಿಂದ ಕಬಡ್ಡಿ ಬೆಳೆಸಿ ನಡೆಸಿ ಕಬಡ್ಡಿಯನ್ನು ನಾವು ನಮ್ಮ ನೆರೆಹೊರೆಯ ಜಿಲ್ಲೆಗಳಾದ ಕಾಸರಗೋಡು, ಉಡುಪಿ, ಈ ಕಡೆ ಮಡಿಕೇರಿ, ಕೊಡಗು ಅಲ್ಲದೆ ನಮ್ಮ ಕೀರ್ತಿಯನ್ನು ಇಡೀ ಕರ್ನಾಟಕಕ್ಕೆ ನಾವು ಬಿತ್ತರಿಸಿದ್ದೇವೆ. ಈ ಕಬಡ್ಡಿಯಲ್ಲಿ ನಮ್ಮ ಕಬಡ್ಡಿಯಲ್ಲಿ ಕ್ರೀಡಾಪಟುವಾದ ನಮ್ಮ ಕೇಶವ, ನಾಗೇಶ್ ಇನ್ನಂಥ ಒಳ್ಳೊಳ್ಳೆ ಪ್ರತಿಭಾವಂತರು ನಮ್ಮ ಕ್ಲಬ್ಬಿನಲ್ಲಿ ಹೆಸರುವಾಸಿಯಾಗಿ ಈಗಲೂ ಅವರ ಹೆಸರು ಚಿರಋಣಿಯಾಗಿ ಉಳಿದಿದೆ. ಈಗ ನಮ್ಮೊಂದಿಗೆಲ್ಲ ನಾಗೇಶ್ ಅವರು ದೈವಾಧೀನರಾಗಿದ್ದಾರೆ. ಅವರಿಗೆ ನಾನು ಸಂತಾಪವನ್ನು ಕೂಡ ಸೂಚಿಸ್ತೇನೆ. ಹಾಗೂ ನಮ್ಮ ಕೇಶವ ಅವರು ಕಬಡ್ಡಿಯಲ್ಲಿ, ಕೇಶವ ಅಂದರೆ ಒಂದು ದೊಡ್ಡ ಪ್ರತಿಭೆ. ಈ ನಮ್ಮ ಶಿವಾಜಿ ಫ್ರೆಂಡ್ಸ್ ಸರ್ಕಲ್ಗೆ ಅವರಿಂದ ನಮಗೆ ಒಂದು ಕೀರ್ತಿ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಕಬಡ್ಡಿ ಅಲ್ಲದೆ ನಾವು ಇನ್ನಿತರ ಚಟುವಟಿಕೆಗಳಲ್ಲಿ ಊರಿನ ಕಷ್ಟ ಸುಖಗಳಿಗೆ
ನೆರೆ ಆಗಲಿ, ಬರ ಪರಿಹಾರ ಆಗಲಿ, ಇನ್ನಿತರ ಎಲ್ಲ ನಮ್ಮ 2019 ಕೋವಿಡ್ ಅಂತ ಪರಿಸ್ಥಿತಿಯಲ್ಲಿ ನಾವು ನಮ್ಮ ಸಂಘದ ವತಿಯಿಂದ ಸಂಘದ ಸದಸ್ಯರು ದೇಣಿಗೆ ಕ್ರೋಢೀಕರಿಸಿ 100-200 ಕುಟುಂಬಗಳನ್ನು ಗುರುತಿಸಿ, ಅತಿ ಕಡು ಬಡವರನ್ನು ಗುರುತಿಸಿ ನಾವಿಲ್ಲಿ ಅವರಿಗೆ ನಮ್ಮ ಸಹಾಯವನ್ನು ಮಾಡಿದ್ದೇವೆ. ಅಲ್ಲದೆ ನಿರ್ಗತಿಕರಿಗೆ 2 ಮನೆಯನ್ನು ನಾವು ಉಳ್ಳಾಲ ತೊಕ್ಕೋಟು ಕ್ಷೇತ್ರದಲ್ಲಿ ಕಟ್ಟಿಕೊಟ್ಟ ಒಂದು ಹೆಮ್ಮೆಯು ನಮ್ಮ ಸಂಸ್ಥೆಗೆ ಇದೆ. ಅಲ್ಲದೆ ಸಾರ್ವಜನಿಕ ಧಾರ್ಮಿಕ ನಮ್ಮ ತೊಕ್ಕೋಟಿನ ಹೆಸರು ಪ್ರಸಿದ್ಧಿ ಉಳ್ಳಾಲ ಪ್ರದೇಶದ ಶ್ರೀ ಜೈವೀರ ಮಾರುತಿ ವಂಶಲು ನಡೆಸಿಕೊಂಡು ಬರುವಂಥ ಮೊಸರುಡಿಕೆ ಕಾರ್ಯಕ್ರಮದಲ್ಲಿ ಕೂಡ ನಾವು ಸತತವಾಗಿ ನಮ್ಮ ತಂಡದ ಸದಸ್ಯರು ಹುಲಿವೇಷ ಇನ್ನಿತರ ಪ್ರತಿಭೆಗಳನ್ನು ತೋರಿಸಿ ಜನಮನ ಗೆದ್ದಿದ್ದಾರೆ. ಅಲ್ಲದೆ ವೈದ್ಯಕೀಯ ಶಿಬಿರ ಮತ್ತು ಅಸ್ತಮ ಶಿಬಿರ, ಈಗಾಗಲೇ ಕೆಲವು ಆರೋಗ್ಯ ಶಿಬಿರಗಳು ಮತ್ತು ಸರ್ಕಾರದಿಂದ ಸಿಗುವ ಎಲ್ಲ ಮಾಹಿತಿಗಳನ್ನು ನಾವು ನೀಡಿದ್ದೇವೆ ಅಂತ ಹೇಳಲಿಕ್ಕೂ ಕೂಡ ಹೆಮ್ಮೆ ಪಡ್ತೇವೆ. ನಮ್ಮ ಈ ದಿನ ನಾವೊಂದು ಮನವಿ ಕೊಡಲಿಕ್ಕೆ ಇದೆ ನಮ್ಮ ಸಭಾಧ್ಯಕ್ಷರು ಹಾಗೂ ನಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ. ನಾವು ತೆರೆ ಮರೆಯಲ್ಲಿದ್ದೇವೆ ಸಭಾಧ್ಯಕ್ಷರೇ. ಯಾಕಂತ ಹೇಳಿದರೆ ನಾವು ನಮಗಿಂತಲೂ ಕಳೆದ ಬಾರಿ ನಮ್ಮ ಉಳ್ಳಾಲ ಪ್ರದೇಶದಲ್ಲಿ ಹಲವು ಸಂಘ ಸಂಸ್ಥೆಗಳಿಗೆ ಪ್ರಶಸ್ತಿಗಳು ಬಂತು. ಏನೋ ನಾವು ಪ್ರಶಸ್ತಿಗಾಗಿ ಬೇಡುವುದಿಲ್ಲ, ನಾವು ಕಳಕಳಿಯಿಂದ ವಿನಂತಿ ಅಂದರೆ ನಮ್ಮ ಈ ಚರಿತ್ರೆಯನ್ನು ಹುಡುಕಿ ಅದನ್ನು ಪರಿಗಣಿಸಿ ಕೂಲಂಕುಷ ಪರಿಗಣಿಸಿ ನಮಗೆ ಹರ್ವ ಒಂದು ಪ್ರಥಮವಾಗಿ ಜಿಲ್ಲಾ ಮಟ್ಟದ ಅಥವಾ ರಾಜ್ಯ ಮಟ್ಟದ ನಮ್ಮಂಥ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಮತ್ತು ನಮ್ಮ ಸೇವೆಯನ್ನು ಮನ್ನಿಸಿ ಗಮನಿಸಿ ನಮಗೆ ಕೊಡಬೇಕಂತ ನಾವು ಈ ದಿನ ಮನವಿ ಕೊಡ್ತೇವೆ. ಇನ್ನೊಂದು ಮನವಿ ಅಂದರೆ ನಮಗೆ ಉಳ್ಳಾಲ ಪ್ರದೇಶದಲ್ಲಿ ಸುಸಜ್ಜಿತ ಕ್ರೀಡಾಂಗಣ, ಇದು ನಮ್ಮ ಕನಸು, ಇನ್ನೂ ನನಸಾಗಿಲ್ಲ. ನಾವು ಈ ಮುಂಚೆನೂ ಹೋರಾಟ ಮಾಡ್ತಾ ಬಂದಿದ್ದೇವೆ. ಹಲವು ವರ್ಷಗಳಿಂದ ನಾವು ಇದೊಂದು ಕನಸಾಗಿ ಇಟ್ಟುಕೊಂಡಿದ್ದೇವೆ ಕ್ರೀಡಾ ಕ್ಷೇತ್ರಕ್ಕಾಗಿ. ಹಾಗೂ ಈ ಕಬಡ್ಡಿ ಅಕಾಡೆಮಿ ಕೂಡ ನಾವು ಬೆಳೆಸುವ ಒಂದು ನಿಟ್ಟಿನಲ್ಲಿದ್ದೇವೆ. ಕಬಡ್ಡಿಯನ್ನು ಇನ್ನೂ ಉತ್ತರ ಅಭಿವೃದ್ಧಿ ಮಾಡಬೇಕಂತ ನಮ್ಮ ಆಸೆ. ಎಲ್ಲ ಊರಿನ ಜನರ ಸಹಕಾರವನ್ನು ನಾವು ಕೇಳ್ತೇವೆ. ಮತ್ತು ನಮ್ಮ ಈ ಕೊರಗಜ್ಜ ಸೇವಾ ಸಮಿತಿಯ ಪ್ರತಿ ವರ್ಷ ನಡೆಯುವ ನಮ್ಮ ವಾರ್ಷಿಕ ಒಂದು ಕೋಲ ಉಂಟು. ಎಲ್ಲರೂ ಬಂದು ಸಾವಿರಾರು ಭಕ್ತರು ಬಂದು ಇಲ್ಲಿ ಅನ್ನ ಸಂತರ್ಪಣೆ ಮಾಡಿ ಸಂತುಷ್ಟರಾಗಿದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಇನ್ನೂ ನಮ್ಮ ಹಲವು ಯೋಜನೆಗಳು ಇವೆ. ನಾವು ಬಡವರ ಬಗ್ಗೆ ಮಾತ್ರ ಕಾಳಜಿಯನ್ನು ವಹಿಸ್ತೇವೆ ಹೊರತು ನಾವು ಇನ್ನೊಂದು ಅಭಿವೃದ್ಧಿ ಬಗ್ಗೆ ಇದು ಮಾತ್ರ ನಾವು ನಮ್ಮ ಸಭಾಧ್ಯಕ್ಷರಲ್ಲಿ ಈಗ ಮನವಿ ಮಾಡಲಿದ್ದೇವೆ. ಒಟ್ಟು ಇದರ ಅಧ್ಯಕ್ಷರಾಗಿ ನಾನೊಂದು 2 ಮಾತು ಹೇಳಲು ಬಯಸ್ತೇನೆ ಸರ್ವ ಜನರಿಗೆ. ಹಾಗೂ ನಮ್ಮ ಉಳ್ಳಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಂಥ ಮಾನ್ಯ UT ಖಾದರ್ ಅವರು ಈಗ ನಮ್ಮ ಕ್ಲಬ್ಬಿಗೆ ಬರಲಿದ್ದಾರೆ. ಅವರು ನಮಗೆ ಬೇಕಾದಂಥ ಚಿಕ್ಕ ಪುಟ್ಟ ಸಹಾಯವನ್ನು ಮಾಡಿದ್ದಾರೆ. ಇನ್ನು ಮುಂದೆ ನಮಗೆ ಸಹಾಯ ಮಾಡ್ತಾರೆ ಅಂತ ನಂಬುತ್ತೇನೆ. ನಮ್ಮ ಸಂಸ್ಥೆ ಅಂದರೆ ಉಳ್ಳಾಲ ಬಿಟ್ಟು ದಕ್ಷಿಣ ಜಿಲ್ಲೆಯಲ್ಲಿ ಅಂತ ಹೇಳ್ಬೋದು, ಹಿಂದೂ ಮುಸ್ಲಿಂ ಕ್ರಿಸ್ತರು ಸೇರಿ ಬೆಳೆಸಿದಂಥ ಸಂಸ್ಥೆ. 46 ವರ್ಷದಿಂದ ನಾವು ಯಾವ ರೀತಿಯಲ್ಲಿ ಇದನ್ನು ನಡೆದುಕೊಂಡು ಬಂದಿದ್ದೇವೆ ಅಂತ ಅದು ನಮಗೆ ಗೊತ್ತು. ಅದೇ ಥರ ಈ ದಕ್ಷಿಣ ಜಿಲ್ಲೆಯಲ್ಲಿ ನಾನು ಯಾವ ಸಂಸ್ಥೆಯೂ ಆ ಥರ ನೋಡಿಲ್ಲ. ಹಿಂದೂ ಮುಸ್ಲಿಂ ಕ್ರಿಸ್ತರು ಕೂಡಿ 46 ವರ್ಷದಿಂದ ಈಗಲೂ ನಾವು ಜೊತೆಯಲ್ಲಿದ್ದೇವೆ. ಇಂಥ ಸಂಸ್ಥೆಗೆ ನೀವು ರಾಜ್ಯ ಪ್ರಶಸ್ತಿ ಅಲ್ಲ ರಾಷ್ಟ್ರ ಪ್ರಶಸ್ತಿ ಕೊಡುವುದಕ್ಕೆ ನಮ್ಮ ಸಂಸ್ಥೆ ಕಡಿಮೆ ಇಲ್ಲ ಅಂತ ನಾನು ಭಾವಿಸಿ ನಾವು ಈ UT ಖಾದರ್ಗೆ ನಮ್ಮ ಮನವಿಯನ್ನು ಕೊಡ್ತಾ ಇದ್ದೇವೆ. ಅವರು ನಮ್ಮ ಮನವಿಗೆ ಸ್ಪಂದಿಸಬೇಕಾಗಿ ನಾನು ಕೇಳಿಕೊಳ್ತಾ ಈ ಸಂಸ್ಥೆಯ ಪರವಾಗಿ ನನ್ನ ಅಧ್ಯಕ್ಷರ ಪರವಾಗಿ ನಿಮಗೆ ನಾನು ಸ್ವಾಗತ ಬಯಸ್ತೇನೆ. ಜನಪ್ರಿಯ ಶಾಸಕರು 5ನೇ ಬಾರಿಗೆ ನಮ್ಮ ಕ್ಷೇತ್ರದಲ್ಲಿ ವಿಧಾನಸಭೆಗೆ ಆಯ್ಕೆಯಾಗಿ ಜನಮನ್ನಣೆಗೈದ ನಮ್ಮ ನಾಯಕರು ಈಗ ನಮ್ಮ ಕರ್ನಾಟಕದ ವಿಧಾನಸಭೆಗೆ ಸಭಾಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ. ಇದು ನಮಗೆಲ್ಲ ಹೆಮ್ಮೆಯ ವಿಷಯ. ನಮ್ಮ ಉಳ್ಳಾಲ ನಾಡಿನ ಜನತೆಗೆ ಹಾಗೂ ನಮ್ಮ ಎಲ್ಲರಿಗೂ ನಮ್ಮ ರಾಜ್ಯಕ್ಕೆ ಹೀಗೆ ದೇಶಕ್ಕೇ ಕೀರ್ತಿ ತಂದಂಥ ನಮ್ಮ ಈ ನಾಯಕರನ್ನು ಇವತ್ತು ನಮ್ಮ ತೊಕ್ಕೋಟು ಶಿವಾಜಿ ಫ್ರೆಂಡ್ ಸರ್ಕಲ್
ಇದು 46 ವರ್ಷಗಳಿಂದ ಸಮಾಜ ಸೇವೆ, ಧಾರ್ಮಿಕ, ಶೈಕ್ಷಣಿಕ ಸೇವೆಯಲ್ಲಿ ಸೇವೆಗೈದು ಜನಪ್ರಿಯತೆಯನ್ನು ಗಳಿಸಿದೆ. ಹಾಗೂ ಬಡವರ ಕಷ್ಟ ಬಂಧುಗಳಿಗೆ ಸಹಕಾರ ನೀಡಿ ನಮ್ಮ ಕೋವಿಡ್ ಅಂತ ಮಹಾಮಾರಿ ಕಾಯಿಲೆ ಟೈಮಲ್ಲಿ ನಮ್ಮ ಬಡವರಿಗೆ ಎಲ್ಲ ಸಹಾಯ ಹಸ್ತವನ್ನು ನೀಡಿ ಬಡವರ ಕಣ್ಮಣಿಯಾದ ಈ ಸಂಸ್ಥೆಯನ್ನು ಇವತ್ತು ಪ್ರೀತಿಯಿಂದ ಆನಂದಿಸಲು ನಮ್ಮ ವಿಧಾನಸಭಾಧ್ಯಕ್ಷರು ಇಲ್ಲಿ ಬಂದಿದ್ದಾರೆ. ಅವರಿಗೆ ನಾನು ನಮ್ಮ ಶಿವಾಜಿ ಫ್ರೆಂಡ್ಸ್ ಸರ್ಕಲ್ ಸಂಸ್ಥೆಯ ಹಾಗೂ ಇಲ್ಲಿ ಶ್ರೀ ಕೊರಗಜ್ಜ ಸೇವಾ ಸಮಿತಿಯ ಪರವಾಗಿ ಅವರನ್ನು ನಾವು ಇಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಇನ್ನು ಅವರಿಗೆ ದೀರ್ಘ ಆಯುಷ್ಯ ಆರೋಗ್ಯ ದೇವರು ಕೊಡಲಿ ಎಂದು ನಾವು ಬೇಡುತ್ತಾ ಅವರು ಇನ್ನೂ ಜನಮನ್ನಣೆಯನ್ನು ಉನ್ನತ ಪದವಿಗಳನ್ನು ಅಲಂಕರಿಸಲಿ, ಬಡವರ ಕಣ್ಮಣಿಯಾಗಿ ಇನ್ನು ಮುಂದೆ ಮುಂದುವರಿಯಲಿ ಅಂತ ಆಶಿಸುತ್ತಾ ನಾನು ಶಿವಾಜಿ ಫ್ರೆಂಡ್ಸ್ ಸರ್ಕಲ್ನ ಅಧ್ಯಕ್ಷರ ಹಾಗೂ ಸರ್ವ ಸದಸ್ಯರ ಪರವಾಗಿ ನಾನು ವಿನಂತಿ ಮಾಡಿಕೊಟ್ಟಿದ್ದೇನೆ. ಸರ್, ಶಿವಾಜಿ ಫ್ರೆಂಡ್ಸ್ ಸರ್ಕಲ್ನ ಅಧ್ಯಕ್ಷರು ಸದಸ್ಯರು ಅವರು ಇಳ್ಕೊಂಡಿದ್ದಾರೆ. ಬಹುಶಃ ಅತ್ಯಂತ ಸಂತೋಷ. ಶಿವಾಜಿ ಫ್ರೆಂಡ್ಸರು ಈ ಉಳ್ಳಾಲ ಮತ್ತು ತೊಕ್ಕೋಟ್ನ ಪ್ರದೇಶದಲ್ಲಿ ಅಭಿವೃದ್ಧಿಗೆ ತನ್ನದಾದ ಕಾಲದ ಕೈಗಳಾಗಿ ತನ್ನ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಕ್ರೀಡಾ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ, ಸಾಮಾಜಿಕ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ. ಅದಕ್ಕೆ ನಾವು ಬಹುಶಃ ಮುಂದಿನ ದಿನದಲ್ಲಿ ಕೂಡ ಶಿವಾಜಿ ಫ್ರೆಂಡ್ಸ್ ಕ್ಲಬ್ಬನ್ನು ಇನ್ನಷ್ಟು ಬಲಿಷ್ಠಗೊಳಿಸುವ ಮೂಲಕ ಜನರಿಗೆ ಏನೆಲ್ಲ ಸವಲತ್ತು ಬೇಕು, ಜನರಿಗೆ ಸಹಕಾರ ಬೇಕು, ಅದನ್ನು ಮಾಡಿದ ಕೆಲಸ ಮುಂದೆ ಬರ್ತದೆ ನಾನು ಹೇಳಿಕೊಂಡು ಬಹುಶಃ ಅತ್ಯಂತ ಬಹುಶಃ ನಮಗೆ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಸಮಿತಿಯ ನಂತರ ಅತ್ಯಂತ ಹಿರಿಯ ಒಂದು ಸಂಘ ಇವತ್ತು ಶೂಲಾರದಲ್ಲಿ ಶಿವಾಜಿ, ಅದರ ಭವಿಷ್ಯದಲ್ಲಿ ನಿಮ್ಮ ಸಹಕಾರ ಅತಿ ಅಗತ್ಯ ಅಂತ ಹೇಳಿಕೊಂಡು ನಿಮ್ಮೆಲ್ಲ ಶುಭಾಶಯ ಸಲ್ಲಿಸ್ತೇನೆ. ನಮಸ್ಕಾರ. ಗ್ರಾಮದ ಎಲ್ಲ ದೈವಗಳನ್ನು ವಂದಿಸುತ್ತಾ ನಮ್ಮ ಶಿವಾಜಿ ಫ್ರೆಂಡ್ಸ್ ಸರ್ಕಲ್ಗೆ ತುಂಬ ಸಂತೋಷಕರ ವಿಷಯವೆಂದರೆ ನಮ್ಮ ಸ್ಪೀಕರ್ ಖಾದರ್ ಅವರು ಪ್ರಥಮ ಬಾರಿ ನಮ್ಮ ಮಂಗಳೂರು ಕ್ಷೇತ್ರದಿಂದ ಉಳ್ಳಾಳ ಕಡೆಯಿಂದ ಸ್ಪೀಕರ್ ಆಗಿ ಆಯ್ಕೆಯಾದ ನಿಮ್ಮೆಲ್ಲರ ತುಂಬ ಸಂತೋಷದ ವಿಷಯ. ನಮ್ಮ ಒಂದು ಕರೆಗೆ ಹೋಗೊಟ್ಟು ಕೆಟ್ಟ ಸಮಯಕ್ಕೆ ನಮ್ಮ ಶಿವಾಜಿ ಫ್ರೆಂಡ್ಸ್ ಸರ್ಕಲ್ಗೆ ಆಗಮಿಸಿ ನಿಮಗೆ ಏನೇನು ಸಹಾಯ ಸಹಕಾರವನ್ನು ಕೊಡ್ತೇನೆ, ಇನ್ನು ಮುಂದಕ್ಕೂ ಮಾಡ್ತೇನೆ ಎಂದು ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಅದೆಲ್ಲ ನಮ್ಮೆಲ್ಲರ ಸಂತೋಷ. ಅದೇ ರೀತಿ ನಮ್ಮ ಈ ಶಿವಾಜಿ ಫ್ರೆಂಡ್ಸ್ ಸರ್ಕಲ್ 46 ವರ್ಷಗಳಿಂದಲೂ ತುಂಬ ಧಾರ್ಮಿಕ, ಸಾಮಾಜಿಕ ಕಾರ್ಯಕ್ರಮವನ್ನು ಹಾಗೂ ಆಟೋಟ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ನಮ್ಮ ಈ ದಕ್ಷಿಣ ಕನ್ನಡ ಕೇರಳ ಮಟ್ಟದಲ್ಲಿ ನಮ್ಮ ಹೆಸರನ್ನು ತುಂಬ ಎತ್ತರಕ್ಕೆ ಬೆಳೆಸುತ್ತೇವೆ. ಅದೇ ರೀತಿ ತುಂಬ ಒಂದು 150 ಮೆಂಬರ್ಸ್ನವರು ನಮ್ಮ ಈ ತಂಡದಲ್ಲಿದ್ದಾರೆ. ಇನ್ನು ಮುಂದಕ್ಕೂ ಕೂಡ ನಮಗೆ ನಿಮ್ಮೆಲ್ಲರ ದೂರ ದಯಬೇಕು. ಹಾಗೆ ನಮ್ಮ ಈ ಸ್ಥಳಕ್ಕೆ ಆಗಮಿಸಿದಂಥ ಖಾದರ್ ಅವರು ನಮ್ಮ ಈ ಕರೆಗೆ ಹೋಗೊಟ್ಟು ನಮಗೆ ಹೇಳಿದ್ದಾರೆ, ನಿಮಗೆ ಯಾವುದು ಸಹಾಯ ಸಹಕಾರವನ್ನು ಕೇಳಿ ನಾವು ಮಾಡ್ತಾಯಿದ್ದು, ಅದು ನಮ್ಮದೊಂದು ಸಂತೋಷದ ವಿಷಯ. ಹಾಗೆ ನಮ್ಮ ಈ ಉಳ್ಳಾಳಕ್ಕೆ ಬಂದು ಯಾವುದನ್ನು ಕೂಡ ಯಾರಿಗೂ ಕೂಡ ಯಾವನ್ನು ಕಡಿಮೆ ಮಾಡದೆ ನಮಗೆ ಎಲ್ಲರಿಗೂ ಸ್ಪಂದಿಸುತ್ತಾ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಈ ಸಂಸ್ಥೆಯಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಇರುವುದೆಂದರೆ ಈ ಪರಿಸರದಲ್ಲಿ ನಮ್ಮದು ಏಕೈಕ ತಂಡ ಅಂದರೆ ಶಿವಾಜಿ ಫ್ರೆಂಡ್ಸ್ ಸರ್ಕಲ್ ತೊಕ್ಕೋಟು. ಇದು ಕೂಡ ತುಂಬ ಸಂತೋಷದ ವಿಷಯ. ಇನ್ನು ಮುಂದಕ್ಕೆ ಕೂಡ ನಮ್ಮೆಲ್ಲರ ಆಶೀರ್ವಾದವನ್ನು ಬಯಸುತ್ತಾ ನಿಮ್ಮ ಹಿತವನ್ನು ನೋಡಿದ್ದು ನಮ್ಮ ಈ ಚಿಕ್ಕ ಮಾತನ್ನು ನಿಲ್ಲಿಸ್ತೀನಿ.